ಹೊರಗಿನ ಜನ ಈ ಊರಿಗೆ ಕಾಲಿಡಲು ಅಂಜುತ್ತಾರೆ. ಈ ಊರಿನ ವಿಶೇಷತೆ ಏನೆಂದರೆ ಈ ಗ್ರಾಮದ ಪುರುಷರಿಂದ ಗರ್ಭಿಣಿಯಾಗಲು ವಿದೇಶದಿಂದ ಮಹಿಳೆಯರು ಬರುತ್ತಾರೆ. ಇಲ್ಲಿನ ಮನೆಯಲ್ಲಿ ಒಬ್ಬ ಮಾಂತ್ರಿಕ ಮಾಟಗಾರರು ಇದ್ದಾರೆ. ಇಲ್ಲಿನ ಒಂಟಿ ವಿಧವೆಯರನ್ನ ಸುತ್ತಮುತ್ತಲಿನ ಊರಿನ ಜನ ಗುಮಾನಿಯಿಂದಲೇ ನೋಡುತ್ತಾರೆ. 1,00,000 ಸೈನಿಕರ ಒಂದು ಗುಂಪು ಈ ಊರಿನ ಬಳಿ ಕಾಡಿನಲ್ಲಿ ಕಣ್ಮರೆಯಾಗಿದ್ದು ಇಲ್ಲಿಯವರೆಗೂ ಸಿಕ್ಕಿಲ್ಲ. ದೆವ್ವಗಳು ಬಂದು ವೈದ್ಯರ ಕಿವಿಯಲ್ಲಿ ರೋಗಿಗಳ ಹಿಸ್ಟ್ರಿ ಈ ಊರಿನಲ್ಲಿ ಹೇಳುತ್ತವೆ. ಇಲ್ಲಿನ ನಿರ್ಜೀವ ವಸ್ತುಗಳು ಅಸ್ವಾಭಾವಿಕವಾಗಿ ಅತ್ತಿತ್ತ ಚಲಿಸಲು ಪ್ರಾರಂಭಿಸುತ್ತವೆ. ಹೌದು, ಅಂತಹ ಒಂದು ವಿಚಿತ್ರವಾದ ಊರಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಷ್ಟಕ್ಕೂ ಆ ಊರು ಯಾವುದು, ಆ ಗ್ರಾಮ ಯಾವುದು, ಎಲ್ಲಿದೆ, ಯಾಕೆ ಈ ರೀತಿಯ ವಿಚಿತ್ರ ಘಟನೆಗಳು ಇಲ್ಲಿ ನಡೆಯುತ್ತವೆ ಅನ್ನುವುದನ್ನ ಸಂಪೂರ್ಣವಾಗಿ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ ಹಾಗೂ ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಭಾರತ ಅನೇಕ ರಹಸ್ಯಗಳ ದೇಶ. ಕೆಲವು ಊರುಗಳು ವಿಚಿತ್ರ ಇತಿಹಾಸವನ್ನೇ ಹೊಂದಿವೆ. ಉದಾಹರಣೆಗೆ ಕೇರಳದ ಒಂದು ಊರಿನಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಮಾಟಗಾರರಿದ್ದಾರೆ, ಮಾಂತ್ರಿಕರಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ ಕೊಳ್ಳೇಗಾಲದಲ್ಲಿ ಹಲವಾರು ಜನ ಮಾಟ ಮಂತ್ರವನ್ನೇ ಮಾಡಿ ಬದುಕುತ್ತಿದ್ದಾರೆ. ಆದರೆ ಭಾರತದ ಮಾಟಗಾರ ರಾಜಧಾನಿ ಎಂದೇ ಕುಖ್ಯಾತಿ ಪಡೆದಿರುವ ಆ ಗ್ರಾಮದ ಬಗ್ಗೆ ನೀವು ಕೇಳಿದರೆ ನಿಜಕ್ಕೂ ಎದೆ ಝಲ್ಲನಿಸುತ್ತದೆ. ಅಂಥದೊಂದು ಊರು ನಮ್ಮ ಈಶಾನ್ಯ ರಾಜ್ಯವಾದಂತಹ ಆಸಾಂನಲ್ಲಿದೆ. ಅದರ ಹೆಸರೇ ಮಯಾಂಗ್. ಇಲ್ಲಿನ ಇತಿಹಾಸ ಗೊತ್ತಿರುವವರು, ಆಸುಪಾಸಿನವರು ಈ ಊರಿಗೆ ಕಾಲಿಡಲು ಅಂಜುತ್ತಾರೆ. ಭಾರತದ ಬ್ಲಾಕ್ ಮ್ಯಾಜಿಕ್ ಕ್ಯಾಪಿಟಲ್ ಎಂದೇ ಈ ಊರನ್ನ ಕರೆಯಲಾಗುತ್ತದೆ. ಇಲ್ಲಿ ಮನೆಯಲ್ಲಿ ಒಬ್ಬ ಮಾಂತ್ರಿಕ ಮಾಟಗಾರ ಇದ್ದಾನೆ ಎಂದ್ರೆ ನೀವು ನಂಬಲೇಬೇಕು. ಇಲ್ಲಿ ಒಂಟಿ ವಿಧೇಯರನ್ನ ಸುತ್ತಮುತ್ತಲಿನ ಊರಿನ ಜನ ಗುಮಾನಿಯಿಂದಲೇ ನೋಡುತ್ತಾರೆ. ಇಲ್ಲಿನ ಹಳೆಯ ಜನಪದ ಕಥೆಗಳು ಕೂಡ ದೆವ್ವ ಭೂತಗಳಿಂದ ಕೂಡಿವೆ. ಜನರು ಕಣ್ಮರೆಯಾಗುವುದು, ಬೇರೆ ರೂಪದಲ್ಲಿ ಬರುವುದು, ಪುರುಷರಿಗೆ ಮೋಹಿನಿ ಕಾಟ, ಸ್ತ್ರೀಯರಿಗೆ ಗಂಧರ್ವ ಪಿಶಾಚಿಗಳ ಕಾಟ, ಹೀಗೆ ಶತಮಾನಗಳಿಂದ ಇಲ್ಲಿ ಮಾಟ ಮಂತ್ರ, ಅಲೌಕಿಕ ಚಟುವಟಿಕೆಗಳು, ಅಭ್ಯಾಸಗಳು ನಿರಂತರವಾಗಿ ನಡೆಯುತ್ತಿವೆ. ಶಕ್ತಿ ದೇವತೆಯನ್ನ ಪೂಜಿಸುವುದು, ಬಲಿ ಕೊಡುವುದು ಇಲ್ಲಿ ಮಾಮೂಲು. ಇಲ್ಲಿ ನಡೆಯುವ ಮಾಟ ಮಂತ್ರಕ್ಕಾಗಿ ನರ ಬಲಿಯನ್ನು ಕೂಡ ಕೊಡಲಾಗುತ್ತದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾರೇ ಕಣ್ಮರೆಯಾದರೂ ಅಥವಾ ನಿಗೂಢವಾಗಿ ಶವವಾಗಿ ಪತ್ತೆಯಾದರೂ ಅಂತಹವರು ಇಲ್ಲಿನ ಮಾಟ ಮಂತ್ರಕ್ಕೆ ಬಲಿಯಾಗಿದ್ದಾರೆ ಎಂದು ನಂಬಲಾಗುತ್ತದೆ. ಕಥೆಯ ಪ್ರಕಾರ ಮಹಾಭಾರತದ ರಾಕ್ಷಸಿ ಹಿಡಂಬಿ ಮತ್ತು ಭೀಮರ ದಾಂಪತ್ಯಕ್ಕೆ ಜನಿಸಿದ ಮಗ ಘಟೋತ್ಕಚ ಇದೇ ಊರಿನಲ್ಲಿ ಜನಿಸಿದ್ದ. ಇಲ್ಲಿ ನಡೆದ ಒಂದು ವಿಚಿತ್ರ ಕಣ್ಮರೆ ಪ್ರಕರಣ 1336 ದಶಕಕ್ಕೆ ಸೇರುತ್ತದೆ. ಆಗ ಮೊಘಲ್ ದೊರೆ ಮೊಹಮ್ಮದ್ ಶಾನ್ ನ 1,00,000 ಸೈನಿಕರ ಒಂದು ಗುಂಪು ಈ ಊರಿನ ಬಳಿಯ ಕಾಡಿನಲ್ಲಿ ಕಣ್ಮರೆಯಾಗಿತ್ತು. ಒಬ್ಬರೇ ಒಬ್ಬ ಸೈನಿಕರ ದೇಹ ಕೂಡ ಕಾಣಿಸುವುದಿಲ್ಲ. ಔರಂಗಜೇಬನ ಆಳ್ವಿಕೆಯ ವೃತ್ತಾಂತವಾದ ಅಲಂಗಿರಿ ನಾಮದಲ್ಲಿ ಆಸ್ಥಾನದ ಇತಿಹಾಸಕಾರ ಮಿರ್ಜಾ ಮೊಹಮ್ಮದ್ ಕಾಜಿಂ ಬರೆಯುವಂತೆ ಆಸಾಂನಲ್ಲಿ ಅಹೋಂ ಸಾಮ್ರಾಜ್ಯವನ್ನ ಸೋಲಿಸಿದಾಗ ಅಲ್ಲಿನ ನಾಯಕ ರಾಮ್ ಸಿಂಗ್ ಅಹೋಂ ಸೈನ್ಯಕ್ಕಿಂತ ಮಯೋಂಗ್ ಮಾಟ ಮಂತ್ರಕ್ಕೆ ಜನ ಹೆಚ್ಚು ಹೆದರುತ್ತಿದ್ದರು ಎಂದು ನಂಬಲಾಗಿದೆ. ಇಲ್ಲಿ ಕೈ ನೋಡಿ ಭವಿಷ್ಯ ಹೇಳುವುದು, ಗಿಣಿಶಾಸ್ತ್ರ ಹೇಳುವುದು ಅತ್ಯಂತ ನಿರಂತರವಾಗಿ ನಡೆಯುತ್ತಾನೆ ಇರುತ್ತದೆ. ಇಲ್ಲಿನ ಅನೇಕ ನಾಟಿ ವೈದ್ಯರು ಔಷಧಿಯನ್ನು ಬಳಸದೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡುತ್ತಾರೆ. ಇವರು ಸ್ಪಷ್ಟವಾಗಿ ದೆವ್ವಗಳಿಂದ ಸಹಾಯ ಪಡೆಯುತ್ತಾರೆ. ದೆವ್ವಗಳು ಬಂದು ಇವರ ಕಿವಿಯಲ್ಲಿ ರೋಗಿಯ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ಹೇಳುತ್ತವೆ. ರೋಗಿಯ ನೋವನ್ನ ಕಡಿಮೆ ಮಾಡಲು ಇಲ್ಲಿಯ ವೈದ್ಯರು ತಾಮ್ರದ ಫಲಕವನ್ನ ಬಳಸುತ್ತಾರೆ. ಇಲ್ಲಿ ನಿರ್ಜೀವ ವಸ್ತುಗಳು ಅಸ್ವಾಭಾವಿಕವಾಗಿ ಅತ್ತಿತ್ತ ಚಲಿಸುವುದನ್ನ ಸ್ವಾಭಾವಿಕ ಎಂದು ಪರಿಗಣಿಸಲಾಗಿದೆ. ಇತ್ತೀಚೆಗೆ ಇಲ್ಲಿ ಮಾಟ ಮಂತ್ರ ಮಾಡುವ ತಲೆಮಾರು ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಆದರೆ ಅದರ ಮೇಲಿನ ನಂಬಿಕೆ ಬಲವಾಗಿ ಇನ್ನೂ ಕೂಡ ಇಲ್ಲಿ ಉಳಿದಿದೆ. ಹೆಚ್ಚಿನ ಸಂಖ್ಯೆಯ ಜನರು ಮಾಟ ಮಂತ್ರಕ್ಕೆ ಸಂಬಂಧಿಸಿದ ಕಲಾತ್ಮಕ ಕ್ರಾಫ್ಟ್ ನಲ್ಲಿ ಈಗ ಆಸಕ್ತಿಯನ್ನ ವಹಿಸುತ್ತಿದ್ದಾರೆ. ಇದರಿಂದಾಗಿ ಇಂತಹ ನಿಗೂಢ ಹಾಗೂ ರಹಸ್ಯಮಯ ಮಾಟ ಮಂತ್ರದಲ್ಲಿ ಆಸಕ್ತಿ ಹೊಂದಿರುವವರು ಮಾಯಾಂಗ್ ನಗರಕ್ಕೆ ಪ್ರವಾಸೋದ್ಯಮಕ್ಕಾಗಿ ಹೋಗುತ್ತಾರೆ. ಮಾಯಾಂಗ್ ಒಂದು ಈಗ ವಸ್ತು ಸಂಗ್ರಹಾಲಯದಂತಿದೆ. ಮಾಯಾಂಗ್ ನ ಸೆಂಟ್ರಲ್ ಮ್ಯೂಸಿಯಂ ಮತ್ತು ಎಂಪೋರಿಯಂ ಇಲ್ಲಿ ಕೆಲವು ಹಳೆಯ ಶಸ್ತ್ರಾಸ್ತ್ರಗಳು, ಉಪಕರಣಗಳು, ಮಾಂತ್ರಿಕ ಗ್ರಂಥಗಳು ಇದನ್ನೆಲ್ಲ ಪ್ರದರ್ಶಿಸಲಾಗುತ್ತದೆ. ಅಲೌಕಿಕ ಮತ್ತು ವಿಲಕ್ಷಣ ಕಥೆಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ, ಮಾಟ ಮಂತ್ರದ ಬಗ್ಗೆ ನಿಮಗೆ ತಿಳಿಯುವ ಆಸಕ್ತಿ ಇದ್ದರೆ ನೀವು ಮಾಯಾಂಗ್ ಗ್ರಾಮಕ್ಕೆ ಭೇಟಿ ನೀಡಬಹುದು. ಮಾಯಾಂಗ್ ಗ್ರಾಮ ಈಶಾನ್ಯ ಭಾರತದ ಆಸಾಂನ ಒಂದು ಅದ್ಭುತ ಮತ್ತು ಸೌಂದರ್ಯದ ನೆಲೆ ಕೂಡ ಆಗಿದೆ.
ಭಾರತದ ಈ ಗ್ರಾಮದ ಪುರುಷರಿಂದ ಗರ್ಭಿಣಿಯಾಗಲು ವಿದೇಶದಿಂದ ಹಲವಾರು ಮಹಿಳೆಯರು ಈ ಗ್ರಾಮಕ್ಕೆ ಬರುತ್ತಿದ್ದಾರೆ. ವಿಶ್ವದ ಜನರು ಪ್ರವಾಸಕ್ಕಾಗಿ ತೆರಳಬೇಕಾದರೆ ಮೊದಲ ಆಯ್ಕೆ ಮಾಡಿಕೊಳ್ಳುವ ದೇಶ ಅದು ಭಾರತವಾಗಿದೆ. ಇಲ್ಲಿ ನಿಮಗೆ ಸಾಹಸ, ವನ್ಯಜೀವಿ, ಪರಿಸರ, ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳು ಇಲ್ಲಿ ಸಿಗುತ್ತವೆ. ಭಾರತದಲ್ಲಿ ಅತ್ಯಧಿಕ ಬಿಸಿಲು ಹೊಂದಿರುವ ಪ್ರದೇಶಗಳು ಇವೆ ಹಾಗೂ ಹಿಮಪಾತ ಆಗುವ ಸ್ಥಳಗಳು ಕೂಡ ಇವೆ. ಆಧ್ಯಾತ್ಮಿಕದತ್ತ ಹೆಚ್ಚು ಒಲವು ಹೊಂದಿರುವ ಜನರು ಮೊದಲ ಆಯ್ಕೆ ಮಾಡುವುದೇ ಭಾರತವಾಗಿದೆ. ಭಾರತದ ಹಿಂದೂ ಸಾಂಸ್ಕೃತಿಕ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನನ್ನು ಹೊಂದಿದೆ. ಹೀಗಾಗಿ ಭಾರತವನ್ನ ಶ್ರೀಮಂತ ರಾಷ್ಟ್ರ ಎಂದು ಕೂಡ ಕರೆಯುತ್ತಾರೆ. ಹಲವಾರು ಕಾರಣಗಳಿಂದಾಗಿ ಭಾರತಕ್ಕೆ ವಿದೇಶಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಆದರೆ ಭಾರತದ ಈ ಒಂದು ಪುಟ್ಟ ಗ್ರಾಮಕ್ಕೆ ವಿದೇಶಿ ಮಹಿಳೆಯರು ಗರ್ಭಿಣಿಯಾಗಲು ಬರುತ್ತಾರೆ ಅಂದರೆ ನೀವು ನಂಬಲೇಬೇಕು. ಆ ಗ್ರಾಮ ಎಲ್ಲಿದೆ, ಅದರ ಹಿನ್ನೆಲೆ ಏನು ಎಂಬುದು ತಿಳಿದುಕೊಳ್ಳಬೇಕೆಂದ್ರೆ ಈ ಮಾಹಿತಿ ನಿಮಗೆ ಗೊತ್ತಾಗಲೇಬೇಕು. ಜಮ್ಮು ಕಾಶ್ಮೀರದ ಲಡಾಖ್ನಲ್ಲಿ ಈ ಪುಟ್ಟ ಗ್ರಾಮವಿದೆ. ಕಾರ್ಗಿಲ್ ಪ್ರದೇಶದಿಂದ 70 ಕಿಲೋಮೀಟರ್ ದೂರದಲ್ಲಿ ಆರ್ಯನ್ ವ್ಯಾಲಿ ಎನ್ನುವ ಹೆಸರಿನ ಗ್ರಾಮಕ್ಕೆ ವಿದೇಶಿ ಮಹಿಳೆಯರು ಗರ್ಭಿಣಿಯಾಗಲು ಬರುತ್ತಾರೆ. ಇಲ್ಲಿನ ಪುರುಷರ ಜೊತೆ ಅತ್ಯುತ್ತಮ ಸಮಯವನ್ನ ಕಳೆದು ಮಹಿಳೆಯರು ಗರ್ಭಿಣಿಯಾಗುತ್ತಾರೆ ಮತ್ತು ತಮ್ಮ ದೇಶಕ್ಕೆ ಹೋಗುತ್ತಾರೆ. ಇದೀಗ ಇದು ಒಂದು ರೀತಿಯ ವ್ಯವಹಾರವಾಗಿ ಹೋಗಿದೆ. ಹೆಚ್ಚಾಗಿ ಯುರೋಪ್ ಭಾಗದ ಮಹಿಳೆಯರೇ ಹೆಚ್ಚು ಆರ್ಯನ್ ವ್ಯಾಲಿಗೆ ಬರುತ್ತಾರೆ. ಲಡಾಖ್ನ ಆರ್ಯನ್ ವ್ಯಾಲಿಯಲ್ಲಿ ಬ್ರೋಕಾ ಬುಡಕಟ್ಟು ಸಮುದಾಯದ ಜನರು ವಾಸಿಸುತ್ತಾರೆ. ದಿ ಗ್ರೇಟ್ ಅಲೆಕ್ಸಾಂಡರ್ ರಾಜ ಭಾರತದಿಂದ ಹೋಗುವಾಗ ತನ್ನ ಒಂದು ಸೇನಾ ತುಕಡಿಯನ್ನ ಇಲ್ಲಿಯೇ ಉಳಿಯುವಂತೆ ಮಾಡಿದ್ದನಂತೆ. ಇವರನ್ನು ಅಲೆಕ್ಸಾಂಡರ್ನ ವಂಶಸ್ಥರು ಮತ್ತು ಮೂಲ ಆರ್ಯರು ಎಂದು ಇಲ್ಲಿನ ಜನರು ಹೇಳಿಕೊಳ್ಳುತ್ತಾರೆ. ಹೀಗಾಗಿ ಯುರೋಪ್ ಹಾಗೂ ಆರ್ಯನ್ ವ್ಯಾಲಿಗೂ ನಿಕಟ ಸಂಪರ್ಕವಿದೆ. ವಿದೇಶಿ ಮಹಿಳೆಯರು ತಮಗೆ ಹುಟ್ಟುವ ಮಗು ಅಲೆಕ್ಸಾಂಡರ್ನ ಸೇನೆಯಲ್ಲಿದ್ದ ಬಲಿಷ್ಠ ಸೈನಿಕರಂತೆ ಆಗಬೇಕೆನ್ನುವ ಮಹದಾಸೆಯನ್ನು ಹೊತ್ತುಕೊಂಡಿರುತ್ತಾರೆ. ಹೀಗಾಗಿ ಅವರ ಸೈನಿಕರ ಹಾಗೆಯೇ ಸದೃಢ ಮೈಕಟ್ಟು, ನೀಲಿ ಕಣ್ಣನ್ನು ಹೊಂದಬೇಕೆಂದು ಬಯಸುತ್ತಾರೆ. ಈ ಕಾರಣಕ್ಕಾಗಿ ದೇಶ ವಿದೇಶದಿಂದ ಆರ್ಯನ್ ವ್ಯಾಲಿಗೆ ಮಹಿಳೆಯರು ಬರುವ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿದೆ. ಕೆಲ ವರ್ಷಗಳಿಂದ ಆರ್ಯನ್ ವ್ಯಾಲಿ ಪ್ರದೇಶಕ್ಕೆ ಈ ಬಗ್ಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಇದರಿಂದ ಇಲ್ಲಿಗೆ ಭೇಟಿ ನೀಡುವ ವಿದೇಶಿ ಮಹಿಳೆಯರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಎಂದು ಇಲ್ಲಿನ ANI ನ್ಯೂಸ್ ವರದಿ ಮಾಡಿದೆ. ಇಲ್ಲಿಗೆ ಬರುವ ವಿದೇಶಿ ಮಹಿಳೆಯರು ತಮ್ಮೊಂದಿಗೆ ದೈಹಿಕ ಸಂಪರ್ಕ ಹೊಂದಲು ಪುರುಷರಿಗೆ ಭಾರಿ ಮೊತ್ತದ ಹಣವನ್ನ ನೀಡುತ್ತಾರೆ. ತಾವು ಗರ್ಭಿಣಿ ಎಂದು ಖಚಿತವಾಗಿರುವವರೆಗೂ ಇಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಗರ್ಭಿಣಿಯಾಗಿರೋದು ದೃಢವಾಗುತ್ತಿದ್ದಂತೆ ಇಲ್ಲಿಂದ ಹೊರಟು ಹೋಗುತ್ತಾರೆ. ಬ್ರೋಕಾ ಬುಡಕಟ್ಟು ಸಮುದಾಯದ ಜನರು ತಮ್ಮನ್ನು ಆರ್ಯರ ವಂಶಸ್ಥರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಎಂದು ಇಲ್ಲಿನ ಕೆಲವು ವರದಿಗಳು ಹೇಳುತ್ತವೆ. ಇಲ್ಲಿನ ಜನರ ಎತ್ತರ, ದೈಹಿಕ ರಚನೆ, ಕೆಲವು ಕಥೆಗಳು ಮತ್ತು ಜಾನಪದ ಕಥೆಗಳ ಆಧಾರದ ಮೇಲೆ ಅವರು ಶುದ್ಧ ಆರ್ಯರು ಎಂದು ಹೇಳಿಕೊಳ್ಳುತ್ತಾರೆ. ಪ್ರೆಗ್ನೆನ್ಸಿ ಟೂರಿಸಂ ಎಂಬುದು ಕೇವಲ ಕಾಲ್ಪನಿಕ ಕಥೆ ಎಂದು ಕೆಲವು ತಜ್ಞರು ಕೂಡ ಹೇಳುತ್ತಿದ್ದಾರೆ. ಆದರೆ ಏನೇ ಇರಲಿ, ಯುರೋಪ್ನ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ನಂತಹ ದೇಶದಿಂದ ಮಕ್ಕಳು ಹುಟ್ಟದಂತಹ ತಾಯಂದಿರು ಹಾಗೂ ಕೆಲವು ಹುಡುಗಿಯರು ಈ ಭಾಗಕ್ಕೆ ಬಂದು ಗರ್ಭಿಣಿಯಾಗಿ ಹೋಗುತ್ತಿರುವುದು ಎಲ್ಲರಲ್ಲಿ ಅಚ್ಚರಿಯನ್ನ ಉಂಟು ಮಾಡಿದೆ. ಈ ಊರಿನಲ್ಲಿ ಜನರು ಮಾತನಾಡುವುದಿಲ್ಲ. ಕೇವಲ ಸನ್ನೆ ಮೂಲಕ ಮತ್ತು ಸೀಟಿ ಹೊಡೆಯುವ ಮೂಲಕ ಒಬ್ಬರನ್ನೊಬ್ಬರು ಮಾತನಾಡಿಸುತ್ತಾರೆ. ನಾವು ಸಿಳ್ಳೆ ಹೊಡೆಯುವ ಮೂಲಕ ಯಾರಿಗಾದರೂ ಸನ್ನೆ ಮಾಡಬಹುದು ಅಷ್ಟೇ. ಆದರೆ ಮಾತಿನ ಬದಲಿಗೆ ಸಿಳ್ಳೆ ಹೊಡೆಯುವುದಂದ್ರೆ ಸ್ವಲ್ಪ ವಿಚಿತ್ರನೇ ಅನಿಸುತ್ತದೆ. ಸಿಳ್ಳೆ ಮುಖಾಂತರ ಮಾತನಾಡಲು ಸಾಧ್ಯವಾ? ಹೌದು, ಭಾರತದಲ್ಲಿ ಅಂತಹದೊಂದು ಹಳ್ಳಿ ಇದೆ. ಇಲ್ಲಿ ಮಾತಿನ ಬದಲಿಗೆ ಸಿಳ್ಳೆಯನ್ನೇ ಹೊಡೆಯುತ್ತಾರೆ. ಇಲ್ಲಿ ಎಲ್ಲರೂ ಸಿಳ್ಳೆ ಹೊಡೆಯುವ ಮೂಲಕವೇ ಒಬ್ಬರನ್ನೊಬ್ಬರು ವ್ಯವಹರಿಸುತ್ತಾರೆ. ಈ ವಿಚಿತ್ರ ಹಳ್ಳಿ ಇರುವುದು ಮೇಘಾಲಯದಲ್ಲಿ. ಈ ಹಳ್ಳಿಯ ಹೆಸರು ಕೋಂಗ್ ತಾಂಗ್. ಆದರೆ ತನ್ನ ಸೀಟಿ ಹೊಡೆಯುವ ವಿಶೇಷತೆಗಾಗಿ ಇದನ್ನ ವಿಸ್ಲಿಂಗ್ ವಿಲೇಜ್ ಎಂದೇ ಕರೆಯಲಾಗುತ್ತದೆ. ಇವರು ರಾಜ್ಯದ ವಿಶೇಷ ಜನಜಾತಿಯ ಜನರಾಗಿದ್ದಾರೆ. ಇಲ್ಲಿಯ ಭಾಷೆಯ ಬದಲಿಗೆ ಸಿಳ್ಳೆಯನ್ನು ಬಳಸಲಾಗುತ್ತದೆ. ಈ ಸಿಳ್ಳೆಯ ಮೂಲಕ ಸಂಭಾಷಣೆ ನಡೆಸುವ ಪರಂಪರೆ ಅನಾದಿ ಕಾಲದಿಂದಲೂ ಇಲ್ಲಿ ಮುಂದುವರೆದಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಎರಡೆರಡು ಹೆಸರುಗಳಿವೆ. ಒಂದು ಸಾಮಾನ್ಯ ಹೆಸರು, ಇನ್ನೊಂದು ಬಿಸಿಲಿಂಗ್ ಹೆಸರು. ಸಿಟಿಯಲ್ಲಿ ಹೆಸರು ಹೇಗೆ ಇಡೋದು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಸಿಟಿಯಲ್ಲಿ ಟ್ಯೂನ್ ಬೇರೆ ಬೇರೆ ಇರುತ್ತದೆ. ಹೀಗಾಗಿ ಒಂದೊಂದು ಹೆಸರಿಗೂ ಒಂದೊಂದು ಟ್ಯೂನ್ ನ ಸಿಳ್ಳೆ ಹೊಡೆಯಲಾಗುತ್ತದೆ. ಟ್ಯೂನ್ ಗುರುತಿಸುವ ಕಲೆಯನ್ನ ಮಕ್ಕಳು ಸಣ್ಣವರಿದ್ದಾಗಲೇ ಹೆತ್ತವರಿಂದ ಪಡೆಯುತ್ತಾರೆ. ಈ ಹಳ್ಳಿಯಲ್ಲಿ 150ಕ್ಕೂ ಹೆಚ್ಚು ಅಧಿಕ ಕುಟುಂಬದವರು ನೆಲೆಸುತ್ತಾರೆ. ಇಲ್ಲಿನ ಸದಸ್ಯರ ಹೆಸರುಗಳನ್ನ ವಿಭಿನ್ನ ಮ್ಯೂಸಿಕ್ ಮೇಲೆ ಇಡಲಾಗುತ್ತದೆ. ಇಲ್ಲಿನ ಜನರು ಈ ಮ್ಯೂಸಿಕ್ ಅನ್ನ ರಚಿಸಲು ಪ್ರಕೃತಿಯ ಸಹಾಯವನ್ನ ಕೂಡ ಪಡೆಯುತ್ತಾರೆ. ಅಂದ್ರೆ ಪ್ರಾಣಿ ಪಕ್ಷಿಗಳು ಸದ್ದು ಮುಂತಾದವು.
ಈ ಹಳ್ಳಿಯು ಕಾಡು ಹಾಗೂ ಬೆಟ್ಟಗಳಿಂದ ಆವೃತ್ತವಾಗಿದೆ. ಇಲ್ಲಿ ವಿಭಿನ್ನ ರೀತಿಯ ಪಕ್ಷಿಗಳಿವೆ. ಹೊಸ ಮ್ಯೂಸಿಕ್ ಅನ್ನ, ಹೊಸ ಸಿಳ್ಳೆಯನ್ನ ತಯಾರಿಸಬೇಕೆಂದರೆ ಮನೆಯ ಸದಸ್ಯನಿಗೆ ಕಾಡಿನಲ್ಲಿ ಸುತ್ತಾಡಬೇಕಾಗುತ್ತದೆ. ನಂತರ ವಿಭಿನ್ನ ಸಿಳ್ಳೆಯನ್ನ ರಚಿಸಲಾಗುತ್ತದೆ. ಈ ಊರಿನ ಜನರು ಸಿಳ್ಳೆಯ ಮೂಲಕ ಸಂಭಾಷಣೆ ನಡೆಸುವುದರ ಹಿಂದೆ ಒಂದು ಕಥೆ ಇದೆ. ಈ ಕಥೆಯ ಪ್ರಕಾರ ಹಳ್ಳಿಯ ಯಾವುದೋ ವ್ಯಕ್ತಿ ಶತ್ರುಗಳಿಂದ ತಪ್ಪಿಸಿಕೊಂಡು ಓಡುತ್ತಾ ಮರದ ಮೇಲೆ ಹತ್ತಿ ಕೂಡುತ್ತಾನೆ. ಸಹಾಯಕ್ಕಾಗಿ ಸ್ನೇಹಿತರನ್ನು ಕರೆಯಲು ಯಾವುದೋ ಪ್ರಾಣಿಯ ಶಬ್ದ ಮಾಡತೊಡಗುತ್ತಾನೆ. ಶತ್ರುಗಳು ಆತನ ಧ್ವನಿಯನ್ನ ಗುರುತಿಸಲು ಆಗುವುದಿಲ್ಲ. ಆಗ ಆತನ ಸ್ನೇಹಿತರು ಮಾತ್ರ ಅವನ ಸಿಳ್ಳೆಯನ್ನ ಗುರುತಿಸಿ ಅವನನ್ನ ರಕ್ಷಿಸುತ್ತಾರೆ. ಆ ನಂತರ ಸಿಳ್ಳೆ ಹೊಡೆಯುವ ಮೂಲಕ ಮಾತನಾಡಲು ಇಲ್ಲಿ ಪ್ರಾರಂಭವಾಯಿತು ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಂತೆಂತಹ ವಿಚಿತ್ರ ಗ್ರಾಮಗಳಿವೆ ಅಂತ. ಹೌದು, ನಿಮ್ಮ ಗ್ರಾಮವು ಕೂಡ ಒಂದಲ್ಲ ಒಂದು ರೀತಿ ವಿಚಿತ್ರವಾಗಿರುತ್ತದೆ, ವಿಸ್ಮಯಕರವಾಗಿರುತ್ತದೆ. ಹಾಗಾದ್ರೆ ಆ ವಿಚಿತ್ರ ಯಾವುದು, ಆ ವಿಸ್ಮಯಕತೆ ಯಾವುದು? ಆ ಎಲ್ಲ ಮಾಹಿತಿಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹಳ್ಳಿಯ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡುವ ಪ್ರಯತ್ನವನ್ನ ಮಾಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.